ಮುಂದೆ ಈ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ನೆರೆಯ ಪ್ರೌಢಶಾಲೆಯ ಕಾರ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಇಕ್ಬಾಲ್ ಹುಸೇನ್ ಇವರಿಗಾಗಿ ಅವಕಾಶ. ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲು ಸೇವಾ ನಿವೃತ್ತಿಗೊಳ್ಳುತ್ತಿರುವಂತಹ ತೆರೆಸಾ ಮೇಡಮ್ ರವರಿಗೆ ಬೀಳ್ಕೊಡುಗೆ ಸಮಾರಂಭದ ಒಂದು ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಿವೃತ್ತ ಯೋಧರು, ಕುಂಬ್ರ ಕೃಷಿಪತ್ತಿನ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಆತ್ಮೀಯರು, ಮಾರ್ಗದರ್ಶಕರು ಆದಂತಹ ಅಮ್ಮನ್ರಯ್ಯ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹರಿಹರ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷ ಆದಂತಹ ಮೀನಾಕ್ಷರ್ ಅವರೇ, ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಆತ್ಮೀಯರು ಆದಂತಹ ದಿನೇಶ್ ಕುಮಾರ್ ಅವರೇ, ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತಹ ಇವತ್ತು ತನ್ನ ವಯೋ ನಿವೃತ್ತಿಯನ್ನು ಹೊಂದುತ್ತಿರುವಂತಹ ತೆರೆಸಾ ಮೇಡಮ್ ರವರೇ ಹಾಗೂ ಅವರ ಪತಿಯಾದಂತಹ ಮಾರ್ತಾರವರೇ, ಹರಿಹರ ಗ್ರಾಮ ಪಂಚಾಯತಿನ ಸದಸ್ಯರಾದಂತಹ ಭಾರತಿ ಅವರೇ, ಹರಿಹರ ಗ್ರಾಮ ಪಂಚಾಯತಿ ಇನ್ನೂರು ಸದಸ್ಯರಾದಂತಹ ಪುಷ್ಪಲತಾ ಮೇಡಮ್ ರವರೇ, ಶಿಕ್ಷಕ ಸಮಿತಿಯ ಅಧ್ಯಕ್ಷರಾದಂತಹ ಮುಖ್ಯ ಗುರುಗಳು ಆದಂತಹ ಸುಭಲತಾ ಮೇಡಮ್ ರವರೇ, ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು, ನನ್ನ ಆತ್ಮೀಯ ಸ್ನೇಹಿತರು ಆದಂತಹ ಮೋನಪ್ಪ ಸಾರ್ ಅವರೇ, ಅದೇ ರೀತಿಯಾಗಿ ಪ್ರಭಾರವಾಗಿ ಮುಖ್ಯ ಗುರುಗಳ ಸ್ಥಾನವನ್ನು ಭರ್ತಿ ಮಾಡಿದಂತಹ ಜಯಲತಾ ಮೇಡಮ್ ರವರೇ, ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರುಗಳೇ, ವಿದ್ಯಾಭಿಮಾನಿಗಳೇ, ಹಿರಿಯ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ ಹಾಗೂ ಇಲ್ಲಿ ಸೇರಿದಂತಹ ಪುಟಾಣಿ ವಿದ್ಯಾರ್ಥಿನಿಯರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ ಹಾಗೂ ಶಿಕ್ಷಕ ವೃಂದದವರೇ, ಬಹುಶಃ ಬಹಳಷ್ಟು ಒಂದು ಸಂತೋಷದಾಯಕವಾದಂತಹ ಒಂದು ಕ್ಷಣದಲ್ಲಿದ್ದೇವೆ. ಯಾಕೆಂತ ಹೇಳಿದ್ರೆ ಬಹುಶಃ 2014ರಲ್ಲಿ ಇಲ್ಲಿಗೆ ಮುಖ್ಯ ಶಿಕ್ಷಕಿಯಾಗಿ ತೆರೆಸಾ ಮೇಡಮ್ ರವರು ಬಂದರು. ಅದರ ನಂತರ ಬಹುಶಃ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಾಪೆಮಜಲ್ನ ಒಂದು ಚಿತ್ರಣವನ್ನು ಬದಲಾಯಿಸಿದ್ದಾರೆ ಅಂತ ಹೇಳಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ಅದು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೆರೆದಂತಹ, ಇಲ್ಲಿ ಕೂತಂತಹ ಈ ಪುಟಾಣಿ ಮಕ್ಕಳ ಪೋಷಕರಿಂದ ಹಾಗೂ ಇಲ್ಲಿಯ ಊರಿನ ವಿದ್ಯಾಭಿಮಾನಿಗಳು ಬಹುಶಃ ಇನ್ನಷ್ಟು ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ನನ್ನ ಚಿಕ್ಕಪ್ಪನಾದ ಇಸ್ಮಾಯಿಲ್ ಹಾಜಿ ಅವರು ತನ್ನ ಅಂಗಡಿಯನ್ನು ಬಿಟ್ಟು ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬಂದು ಕೂತ್ಕೊಳ್ಳುವವರಲ್ಲ. ಬಹುಶಃ ತೆರೆಸಾ ಮೇಡಮ್ ರವರು ಇವತ್ತು ನನ್ನ ಚಿಕ್ಕಪ್ಪನನ್ನು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಕಾರ್ಯವೈಖರಿ, ಅವರ ಒಂದು ವಿದ್ಯಾಕ್ಷೇತ್ರದಲ್ಲಿ ಅವರು ಏನು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಇಲ್ಲಿಯ ಪರಿಸರದಿಂದ ಹಿಡಿದು ಇಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ನಂಬಿದ್ದಾರೆ ಅಂತ ಹೇಳುವುದನ್ನು ಇಲ್ಲಿ ಇವತ್ತು ಸೇರಿದಂತಹ ತಾವುಗಳು ಅದಕ್ಕೆ ಮೂಕ ಸಾಕ್ಷಿಗಳು ಅಂತ ಹೇಳ್ತಾ ತಮ್ಮನ್ನು ಮೊದಲಿಗಾಗಿ ಅಭಿನಂದಿಸ್ತಾ ಇದ್ದೇನೆ. ಏನು ಓರ್ವ ಆದರ್ಶ ದಂಪತಿಗಳು, ತನ್ನ ಪತಿ ಮತ್ತು ನಮ್ಮ ಮುಖ್ಯ ಗುರುಗಳಾದಂತಹ ನಿವೃತ್ತಿ ಹೊಂದುತ್ತಿರುವಂತಹ ತೆರೆಸಾ ಮೇಡಮ್ ರವರು, ಅವರು ತನ್ನ ಸಾಂಸಾರಿಕ ಜೀವನದಲ್ಲಿ ಯಾವ ರೀತಿಯಲ್ಲಿ ಇದ್ರು ಅಂತ ಹೇಳಿದ್ರೆ ಇವತ್ತು ಇಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿಗಳು ಏನು ಇವತ್ತು ಇಲ್ಲಿ ಸೇರಿದಂತ ಎಲ್ರಿಗೂ ಇಲ್ಲಿ ಬರುವಂತಹ ಯಾರೆಲ್ಲ ಹಿರಿಯ ವ್ಯಕ್ತಿಗಳು ಇರ್ತಾರೆ, ಯಾರೆಲ್ಲ ಶಿಕ್ಷಕರು ಇರ್ತಾರೆ, ಯಾರೆಲ್ಲ ಊರಿನ ವಿದ್ಯಾಭಿಮಾನಿಗಳು ಇರ್ತಾರೆ,
ಅವರಿಗೆ ಇಲ್ಲಿ ಕೊಡುವಂತಹ ವಿದ್ಯಾರ್ಥಿಗಳ ಒಂದು ಗೌರವ ವಂದನೆಯನ್ನು ನೀವು ನೋಡ್ಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಇಲ್ಲಿಂದಲೇ ಕಲಿತಂತಹ ವಿದ್ಯಾರ್ಥಿಗಳು, ನಮ್ಮ ಸ್ಥಳೀಯ ಪ್ರೌಢಶಾಲೆಗೆ ಬರುವಂತಹ ವಿದ್ಯಾರ್ಥಿಗಳು, ಅವರು ತಮ್ಮ ಯಾರು ಊರಿನವರು ಹೋಗ್ತಾರೆ ಅವರಿಗೆ ಕೊಡುವಂತಹ ಗೌರವ ಏನಂತ ಹೇಳಿದ್ರೆ, ಅದು ಇಲ್ಲಿಯ ಮುಖ್ಯ ಗುರುಗಳು ಹಾಗೂ ಅವರ ಸಹ ಶಿಕ್ಷಕರು ಕಲಿಸಿಕೊಟ್ಟಂತಹ ಒಂದು ಮಾರ್ಗದರ್ಶನ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಸಂತೋಷ ಪಡ್ತಾ ಇರ್ತೇನೆ. ಈಗಾಗಲೇ ಪ್ರಾಸ್ತಾವಿಕ ಮಾತಿನಲ್ಲಿ ಜಯಲಲಿತಾ ಮೇಡಮ್ ರವರು ಹೇಳಿದ್ರು, ನಮ್ಮೊಳಗೆ ಏನೋ ಭಿನ್ನಮತ ಇಲ್ಲ ಅಂತ ಹೇಳಿ. 100ಕ್ಕೆ 100 ಅದು ನಂಬುವಂತಹ ಮಾತು. ಎಲ್ಲಾ ಸರ್ಕಾರಿ ಕ್ಷೇತ್ರದಲ್ಲಿ ಅಧ್ಯಾಪಕರ ಒಳಗೆ ನಾನು ಈಗ ಹರಿಯಡ್ಕ ಗ್ರಾಮದಲ್ಲಿ 3 ಶಾಲೆಯನ್ನು ಕಲಿತು ನೋಡಿದವ. 3 ಶಾಲೆಯಲ್ಲಿ ನಾನು ನನ್ನ ಸೇವೆಯನ್ನು ಮಾಡಿದ್ದೇನೆ. ಸೇವೆ ಅಂತ ಹೇಳಿದರೆ ಸರ್ಕಾರಿ ನೌಕರನಾಗಿ ಅಲ್ಲ, ಒಂದು ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಸೇವೆಯನ್ನು ಮಾಡಿದ್ದೇನೆ. ಆದರೆ ಸ್ಥಳೀಯ ಈ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಲ್ಲಿಯ ಅಧ್ಯಾಪಕ ವೃಂದದವರು ಏನ್ ತನ್ನ ಅನ್ಯೋನ್ಯತೆಯಿಂದ ಅವರು ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಾಕ್ಷಿ ಯಾವುದಂತ ಹೇಳಿದ್ರೆ, ಇಲ್ಲಿ ಸೇರಿದಂತಹ STM ಸದಸ್ಯರುಗಳು ಎಲ್ಲರೂ ಯಾರು ಇಲ್ಲ. ನಾನು ಸ್ಥಳೀಯ ಹರಿಯಡ್ಕ ಶಾಲೆಗೆ ಹೋಗಿದ್ದೆ, ಅಲ್ಲಿ ಮೊನ್ನೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಇತ್ತು. ಆದರೆ ಎಲ್ಲರೂ STM ಸದಸ್ಯರುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರ್ಲಿಲ್ಲ. ಆದರೆ ಇಲ್ಲಿ ಎಷ್ಟು 18 STM ಸದಸ್ಯರಿದ್ದಾರೆ. ನಿರಂತರವಾಗಿ ತನ್ನ ಸಂಪರ್ಕವನ್ನು ಇಲ್ಲಿಯ ಮುಖ್ಯ ಗುರುಗಳು ಹಾಗೂ ಇಲ್ಲಿಯ ಸಹಪಾಠಿಗಳೊಂದಿಗೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ, ಅದು ಇಲ್ಲಿಯ ಅವರ ಮುಖ್ಯ ಗುರುಗಳ ಕಮಾಂಡಿಂಗ್ ಪವರ್ ಏನಂತ ಹೇಳುವುದನ್ನು ತಾವುಗಳು ಗುರುತಿಸಬೇಕಾಗ್ತದೆ. ಮತ್ತೆ ತನ್ನ ಕಾರ್ಯವೈಖರಿ ಯಾವುದಂತ ಹೇಳಿದ್ರೆ, ಯಾರೇ ಒಂದು ಊರಿನ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳಿದ್ರೆ ಅವರ ಮನೆಗೆ ಹೋಗುವುದರ ಮುಖಾಂತರ ನಮ್ಮ ಶಾಲೆಗೆ ಏನಾದರೂ ಒಂದು ಕೊಡ್ಬೇಕು ಸರ್ ತಮ್ಮಿಂದ ಆಗುವಂಥದ್ದಂತ ಹೇಳಿ ಅವರನ್ನು ಮತ್ತೆ ಆ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ ಮೇಡಮ್. ಅವರು ತನ್ನ ಮನೆಗೆ ಕೊಡುವುದಂತ ಹೇಳಿ, ತನ್ನ ಮನೆಗೆ ಯಾವುದೆಲ್ಲ ಬೇಕೋ ಅಂತಹ ಯಾವುದೆಲ್ಲ ಈ ಶಾಲೆಗೆ ಬೇಕಾಗುವಂತಹ ಅಗತ್ಯತೆಗಳಿತ್ತು ಅದನ್ನೆಲ್ಲ ಈ ಶಾಲೆಗೆ ಈ ಊರಿನ ವಿದ್ಯಾಭಿಮಾನಿಗಳನ್ನು ಬಳಸಿಕೊಂಡು ಇದು ಈ ಊರಿಗೆ ಬೇಕಾಗುವಂತಹ ಮೂಲಸೌಕರ್ಯಗಳನ್ನು ಈ ಶಾಲೆಗೆ ಸ್ಥಾಪಿಸಿಕೊಟ್ಟದ್ರಲ್ಲಿ ಅವರ ಪ್ರಮುಖ ಪಾತ್ರವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದು ಅಲ್ಲದೆ ಈಗಾಗಲೇ ಅವರು ಇಲ್ಲಿಂದ ಹೋಗುದಿದ್ರು 30 ಲಕ್ಷದ MRP ಬಹುಶಃ ನಮ್ಮ ನಿವೃತ್ತ ವಲಯ ಅರಣ್ಯಾಧಿಕಾರಿ ಅಂತ ಸುಬ್ರಹ್ಮಣ್ಯ ಅವರನ್ನು ಉಪಯೋಗಿಸಿಕೊಳ್ಳುವುದರ ಮುಖಾಂತರ MRP ಅಲ್ಲಿಂದ 30 ಲಕ್ಷ ರೂಪಾಯಿ ಅನುದಾನವನ್ನು ಈ ಶಾಲೆಗೆ ತಂದುಕೊಡುವಂತಹ ಮುಖಾಂತರ ಈ ಶಾಲೆಗೆ ಅವರೀಗ ಚಿನ್ನರ ಪಾರ್ಕ್ ಇರಬಹುದು, ಯಾವುದೆಲ್ಲ ಬೇಕು ಏನೆಲ್ಲ ಬೇಕು ಅದನ್ನೆಲ್ಲವನ್ನು ಈ ಶಾಲೆಗೆ ತಂದುಕೊಟ್ಟಂತಹ ಅವರು ಮುಖ್ಯ ಶಿಕ್ಷಕಿ ಇವತ್ತು ನಮಗೆ ಬಹಳಷ್ಟು ಒಂದು ಕಡೆಯಿಂದ ಬೇಸರ ಆಗ್ತಾ ಇದೆ. ಆದರೆ ಅನಿವಾರ್ಯ ಕಾರಣ ಅವರಿಗೆ ನಿವೃತ್ತಿ ಆಗುವಂತಹ ಸಂದರ್ಭದಲ್ಲಿ ಅವರು ನಿವೃತ್ತಿ ಆಗಲೇಬೇಕು. ಮೊನ್ನೆ ತಾನೇ ಇಲ್ಲಿ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ಅವರು ಮೊದಲು ಹೇಳಿದ್ರು, ನಾನು ಅವರ ಪತಿಯವರು ಏನು ಕಾರ್ಯಕ್ರಮವನ್ನು ಅವರಿಗೆ ಕಲಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಊರಿನಲ್ಲಿ ಆಗ ದಾನಿಗಳ ಮುಖಾಂತರ ಅವರು ನಮಗೆ ವಾರ್ಷಿಕೋತ್ಸವಕ್ಕೆ ಹಣ ಸಂಗ್ರಹ ಮಾಡ್ಲಿಕ್ಕೆ ಹೋಗ್ತಾ ಇದ್ರು. ಆಗ ಅವರ ಪತಿ ಕೇಳಿದ್ರಂತೆ ಅವರ ಹತ್ರ, ನೀನು ಎಷ್ಟು ಈ ಸಂಸ್ಥೆಗೆ ದುಡ್ಡನ್ನು ಹಾಕಿದಿ ಅಂತ ಹೇಳಿ. ಮೊದಲು ನೀನು ಈ ಸಂಸ್ಥೆಗೆ ದುಡ್ಡನ್ನು ಕೊಡು, ನಂತರ ನೀನು ಊರಿನವರಲ್ಲಿ ಬೇಡ್ಲಿಕ್ಕೆ ಹೋಗು, ಭಿಕ್ಷೆ ಇದು ಊರಿನವರಲ್ಲಿ ದಾನದ ಮುಖಾಂತರ ಪಡ್ಕೊಳ್ಳಿಕ್ಕೆ ಹೋಗು ಅಂತ ಹೇಳಿ. ಏನೊಂದು ಅವರ ಆದರ್ಶ ದಾಂಪತ್ಯ ಅಂತ ಹೇಳೋದನ್ನು ತಾವುಗಳು ಈಗ ನೋಡ್ಕೊಳ್ಬೇಕು. ಅವರು ಈ 33 ವರ್ಷಗಳ ಸೇವಾವಧಿಯಲ್ಲಿ ಸರ್ಕಾರಿ ನೌಕರಿ ವೃತ್ತಿ ಅಂತ ಹೇಳಿದ್ರೆ ಅಷ್ಟೊಂದು ಸುಲಭದ ವೃತ್ತಿ ಅಲ್ಲ ಅದು. ಅದರಲ್ಲಿ ಬಹಳಷ್ಟು ಎದುರು ಬದುರುಗಳು, ರಾಜಕೀಯಗಳು ಎಲ್ಲವೂ ಇದೆ. ಎಲ್ಲವನ್ನೂ ಮೆಟ್ಟಿ ನಿಂತು ಬಹುಶಃ ಅವರು ಭಟ್ಕಳದಲ್ಲಿ ಶಿಕ್ಷಕಿಯಾಗಿದ್ರು ಅಂತ ಹೇಳುವಾಗ ನನಗೆ ಬಹಳಷ್ಟು ಸಂತೋಷ ಆಯಿತು. ಭಟ್ಕಳದಂತ ಊರಿನಲ್ಲಿ ಕೂಡ ಅವರೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕಿ ವೃತ್ತಿಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮತ್ತೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ಶಾಲೆಯಲ್ಲಿ ಕೂಡ ಅವರ ಶಿಕ್ಷಣ ವೃತ್ತಿಯಲ್ಲಿ ಎಷ್ಟೊಂದು ಅದ್ಭುತವಾದಂತಹ ಬದಲಾವಣೆಗಳು ಇರಬಹುದು ಅಂತ ಹೇಳುವುದರ ಮುಖಾಂತರ ಇವತ್ತು ಮೇಡಮ್ ತಾವುಗಳು ಮಾಡಿದಂತಹ ಆ ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡಿದ್ದೀರೋ ಅದಕ್ಕೆ ನಾವು ಈ ಊರಿನವರು ಯಾವಾಗಲೂ ಚಿರಋಣಿಯಾಗಿರ್ತೇವೆ. ತಾವುಗಳು ಏನು ಈ ಪೀಠಿಗೆಯನ್ನು ಹಾಕಿಕೊಟ್ಟು ಇಲ್ಲಿಯ ವಿದ್ಯಾರ್ಥಿಗಳನ್ನು ನಮ್ಮ ಸ್ಥಳೀಯ ಪ್ರೌಢಶಾಲೆಗೂ ಕಲಿಸುವುದರ ಮುಖಾಂತರ ಅಲ್ಲಿ ಕೂಡ ತಮ್ಮ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ತಾವು ಕಲಿಸಿಕೊಟ್ಟದನ್ನು ಮೊನ್ನೆ ತಾನೇ ತೋರಿಸಿಕೊಟ್ಟಿದ್ದಾರೆ. ಏನು ಆಂಗ್ಲ ಮಾಧ್ಯಮದಲ್ಲಿ ಇರಬಹುದು, ಕನ್ನಡ ಮಾಧ್ಯಮದಲ್ಲಿ ಇರಬಹುದು, ಎಲ್ಲ ಅವರ ನಿರರ್ಗಳವಾದಂತಹ ಮಾತುಗಳು, ವಿದ್ಯಾರ್ಥಿಗಳ ಮಾತುಗಳಂತ ಹೇಳಿದ್ರೆ ಬಹುಶಃ ಖಾಸಗಿ ಶಾಲೆಯನ್ನು ಕೂಡ ಮೀರಿಸುವಂತಹ ಒಂದು ವಿದ್ಯಾರ್ಥಿಯನ್ನು ಈ ಶಾಲೆಯಲ್ಲಿ ಕೊಡ್ತಾರೆ ಅಂತ ಹೇಳುವುದಕ್ಕೆ ನಾನು ಮೊನ್ನೆ ತಾನೇ ಅಲ್ಲಿ ಒಂದು ಸಣ್ಣ ಬೀಳ್ಕೊಳ್ಳೋ ಸಮಾರಂಭವನ್ನು ಅವರಿಗೆ ಮಾಡಿದ್ದೆ, ಮೊದಲೇ ಮಾಡಿದ್ದೆ ನಾವು ಸ್ವಲ್ಪ.
ಅಂದ್ರೆ ಮತ್ತೆ ಅವರು ಸಿಗುದಿಲ್ಲ, ಇನ್ನೂ ಬಿದಿಯಾಗಿರ್ತಾರೆ ಅಂತೇಳಿ. ಆ ಸಂದರ್ಭದಲ್ಲಿ ಅವರು ಕಲಿಸಿಕೊಟ್ಟಂತಹ ವಿದ್ಯಾರ್ಥಿಗಳು ಆಂಗ್ಲ ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ, ತುಳು ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಅದು ಆ ವಿದ್ಯಾರ್ಥಿಗಳಿಗೆ ಇವರ ವಿದ್ಯಾರ್ಥಿಗಳಿಗೆ ಈ ಅಧ್ಯಾಪಕಿಯಾಗಿ ಹಾಗೂ ಅವರ ಸಹ ಶಿಕ್ಷಕರೊಂದಿಗೆ ಅವರು ಕಲಿಸಿದಂತಹ ಕಲಿಕೆ ಏನಂತ ಹೇಳುವುದನ್ನು ಮೊನ್ನೆ ತಾನೇ ನಾವು ನೋಡಿದ್ದೇವೆ. ಆ ದಿಶೆಯಲ್ಲಿ ತಾವುಗಳು ತನ್ನ ವ್ಯಯನಿವೃತ್ತಿ ಆದರೂ ಕೂಡ ನಮ್ಮ ಊರಿಗೆ ಬರುತ್ತಾ ನಮ್ಮ ಊರಲ್ಲಿರುವಂತಹ ನಮ್ಮ ಜಯಲಲಿತಾ ಮೇಡಮ್ ರವರು ಬಹಳಷ್ಟು ಉತ್ತಮವಾದಂತಹ ಒಂದು ಸ್ವಾಗತ ಭಾಷಣವನ್ನು ಮಾಡಿದ್ದಾರೆ. ಅವರಿಗೆ ಎಲ್ಲ ಈ ಶಾಲೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೋಗುವಂತಹ ಚಾಪುಚಾಕ್ಯತೆ ಅವರಲ್ಲಿದೆ. ಜಯಲಲಿತಾ ಮೇಡಮ್ ರವರು ತಾವುಗಳು ತಮ್ಮ ಎಲ್ಲ ಸಹ ಶಿಕ್ಷಕರನ್ನು ಏನು ನಮ್ಮ ತೆರೆದ ಮೇಡಮ್ ರವರು ಇಲ್ಲಿ ಇಷ್ಟು ವರ್ಷ ತಮ್ಮ 9 ವರ್ಷದ ಇಲ್ಲಿಯ ಶಿಕ್ಷಣ ಕ್ಷೇತ್ರದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ, ಇನ್ನಷ್ಟು ವಿದ್ಯಾರ್ಥಿಗಳನ್ನು ಖಾಸಗಿ ಶಾಲೆಗೆ ಹೋಗದಾಗೆ ತಮ್ಮ ಸರ್ಕಾರಿ ಶಾಲೆಯನ್ನು ಉಳಿಸುವ ಮುಖಾಂತರ ತಾವುಗಳು ಸ್ಥಳೀಯ ಎಲ್ಲ ಅಂಗನವಾಡಿಗಳ ಮಕ್ಕಳನ್ನು ಕೂಡ ಇಲ್ಲಿಗೆ ಸೇರಿಸುವುದರ ಮುಖಾಂತರ ಇನ್ನಷ್ಟು ಮಕ್ಕಳನ್ನು ಈ ಶಾಲೆಯಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಆಗುವಂತೆ ನೋಡಿಕೊಳ್ಳುತ್ತಾ ತಮ್ಮ ಸಹ ಶಿಕ್ಷಕರನ್ನು ಊರಿನವರನ್ನು ಎಲ್ಲರನ್ನು ಹೊಂದಾಣಿಕೆಯಿಂದ ಕೂಡಿಗೊಳಿಸುತ್ತಾ ತಾವುಗಳು ಇನ್ನಷ್ಟು ಈ ಶಾಲೆಯನ್ನು ಎತ್ತರಕ್ಕೆ ಏರಿಸಬೇಕಂತ ಹೇಳ್ತಾ ಮುಖ್ಯ ಶಿಕ್ಷಕಿ ನಿವೃತ್ತಿ ಹೊಂದುತ್ತಿರುವಂತಹ ತೆರೆದ ಮೇಡಮ್ ರವರ ತಮ್ಮ ಮುಂದಿನ ದಾಂಪತ್ಯ ಜೀವನವು ಇನ್ನಷ್ಟು ಉಜ್ವಲವಾಗಿರಲಿ, ತಮಗೆ ತಾವು ನಂಬುವಂತ ಎಲ್ಲ ದೇವರುಗಳು ಇನ್ನಷ್ಟು ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನನ್ನೊಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್ ತಮಗೆ. ಮುಂದೆ ಮುಖ್ಯ